ಸರ್ಕಾರದ ಅಧೀನದ ಕೆಐಒಸಿಎಲ್ನ ಪೆಲೆಟ್ ಮಾರಾಟದ ಶೇಕಡಾ 40ರಷ್ಟು ತೆರಿಗೆ ವಿಧಿಸುವ ಮೂಲಕ ಅದನ್ನು ನಷ್ಟದ ಹೆಸರಿನಲ್ಲಿ ಮುಚ್ಚಿಸುವ ಅಥವಾ ಖಾಸಗೀಕರಣ ಮಾಡುವ ಹುನ್ನಾರ ನಡೆಯುತ್ತಿದೆ. ಆದ್ದರಿಂದ ಈ ಆದೇಶವನ್ನು ರದ್ದುಪಡಿಸಬೇಕು ಎಂದು ವಿಧಾನಸಭೆಯ ವಿಪಕ್ಷ ಉಪನಾಯಕ ಶಾಸಕ ಯುಟಿ ಖಾದರ್ ಒತ್ತಾಯಿಸಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆರ್ಥಿಕವಾಗಿ ಲಾಭದಲ್ಲಿರುವ ಕೆಐಒಸಿಎಲ್ ಅನ್ನು ಏಕಾಏಕಿಯಾಗಿ ಮಾರಾಟದ ಮೇಲೆ ತೆರಿಗೆ ವಿಧಿಸುವ ಮೂಲಕ ಬಂದ್ ಮಾಡಲು ಹುನ್ನಾರ ನಡೆಯುತ್ತಿದೆ. ಇಂತಹ ಆದೇಶ ಜಿಲ್ಲೆಗೆ ಮಾಡುವ ಅನ್ಯಾಯ. ಈ ಬಗ್ಗೆ ಸಂಸದ ನಳಿನ್ ಕುಮಾರ್ ಜೊತೆ ಮಾತನಾಡಿದ್ದು, ಇಂತಹ ಆದೇಶವನ್ನು ಹಿಂಪಡೆಯಲು ಒತ್ತಾಯಿಸಲಾಗಿದೆ ಎಂದು ಹೇಳಿದರು. ಈಗಾಗಲೇ ಎನ್ಎಂಪಿಟಿ, ಬಿಎಸ್ಎನ್ಎಲ್, ವಿಮಾನ ನಿಲ್ದಾಣ, ಬ್ಯಾಂಕ್ಗಳನ್ನು ಖಾಸಗೀಕರಣಗೊಳಿಸಲಾಗಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಗರಿಷ್ಠ ಆಡಳಿತ, ಕನಿಷ್ಠ ಆಡಳಿತ, ಮಧ್ಯಪ್ರವೇಶ ಎಂದು ಹೇಳಿತ್ತು. ಆದರೆ ಕಳೆದ 7 ವರ್ಷಗಳಲ್ಲಿ ಸರ್ಕಾರವೇ ಇಲ್ಲ. ಗರಿಷ್ಠ ಖಾಸಗೀಕರಣ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂದು ಆಕ್ಷೇಪಿಸಿದರು. ಈಗ ಕೆಲವು 7 ವರ್ಷಗಳ ನಂತರ ನೋಡುವಾಗ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ನೋ ಗವರ್ಮೆಂಟ್ ಮ್ಯಾಕ್ಸಿಮಮ್ ಪ್ರೈವೇಟೈಸೇಷನ್ ಆಗುವಂತ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ಇದರಿಂದಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂತಹ ಏರ್ಪೋರ್ಟ್ ಖಾಸಗೀಕರಣ, ಇದ್ದಂತೆ ಎನ್ಎಂಪಿಟಿ ಇವತ್ತು ಖಾಸಗೀಕರಣ, ರೈಲ್ವೆ ಇವತ್ತು ಖಾಸಗೀಕರಣ, ಫ್ಲೈಟ್ ಇವತ್ತು ಖಾಸಗೀಕರಣ, ನಮ್ಮ ಏರ್ಪೋರ್ಟ್ ನಮ್ಮ ಫ್ಲೈಟ್ ಏರ್ ಇಂಡಿಯಾ ಇವತ್ತು ಖಾಸಗೀಕರಣ ಆಗುವಂತ ವಿಚಾರಗಳು, ಬಿಎಸ್ಎನ್ಎಲ್ ಇವತ್ತು ಡೀಸೆಲ್ ಹಾಕಲಿಕ್ಕೆ ದುಡ್ಡು ಕೊಡದೆ, ವೇತನ ಕೊಡದೆ ಅವರೇ ಬಂದ್ ಮಾಡಿ ಹೋಗುವಂತ ಪರಿಸ್ಥಿತಿಗೆ ಕಾಲಘಟ್ಟಕ್ಕೆ ಬಂದು ನಿಂತ ಪರಿಸ್ಥಿತಿ. ನಮ್ಮ ಬ್ಯಾಂಕ್ ಅನ್ನು ಲಾಸ್ ಆದ ಬ್ಯಾಂಕ್ ಜೊತೆ ಇವತ್ತು ಸೇರ್ಪಡೆ ಮಾಡುವಂಥದ್ದು, ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ಒಂದು ದೊಡ್ಡ ಮಟ್ಟದ ಅನ್ಯಾಯ ಆಗುವಂತ ಪರಿಸ್ಥಿತಿ. ಇದೇ ಸಾಲಿಗೆ ಅತ್ಯಂತ ನಮ್ಗೆ ಇವತ್ತು ನೋವಾಗ್ತದೆ. ಕುದುರೆಮುಖ ಕೆಐಒಸಿಎಲ್ ಒಂದು ಸ್ವಾಭಿಮಾನವಾದ ಅತ್ಯಂತ ಪ್ರತಿಷ್ಠೆಯ ಸಂಸ್ಥೆ. ಇವತ್ತು ಕುದುರೆಮುಖನ ಪೆಲೆಟ್ ಇವತ್ತು ಫಾರ್ಮೇಶನ್ ಮಾಡಿ ಏನು ಇವತ್ತು ಸೇಲ್ ಮಾಡ್ತಾರೆ, ಅದರ ಮೇಲೆ 45% ಟ್ಯಾಕ್ಸ್ ಹಾಕುವ ಮುಖಾಂತರ ಕೆಐಒಸಿಎಲ್ ಕಂಪನಿ ಕೂಡ ಇವತ್ತು ಬಂದ್ ಮಾಡಿ ಪ್ರೈವೇಟ್ ಅವ್ರು ಕೊಡುವಂತ ಹುನ್ನಾರಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಯೋಜನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೋಡಿ, 1980 ಶ್ರೀಮತಿ ಇಂದಿರಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡಿದ್ರು. 1984 ಅಲ್ಲಿ ಕುದುರೆಮುಖ ಅಯ್ಯನೂರ್ ಮತ್ತು ಕುದುರೆಮುಖ ಪೆಲೆಟೈಸೇಷನ್ ಯೂನಿಟ್ ಇವತ್ತು ಸ್ಟಾರ್ಟ್ ಆಯಿತು. ಅಯ್ಯನೂರ್ ಏನಿವತ್ತು ನಮ್ಮ ಕುದುರೆಮುಖ ಪ್ರದೇಶದಲ್ಲಿ ಅಯನೋರ್ ಸಿಗ್ತಿದ್ದ, ಅದನ್ನು ಕಾನ್ಸಂಟ್ರೇಷನ್ ಯೂನಿಟ್ ಅದನ್ನು ಸಪರೇಟ್ ಮಾಡಿಕೊಂಡು ಬರೀ ಅಯನೋರ್ಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ವಿ. ದೊಡ್ಡ ಮಟ್ಟದ ಲಾಭ ಇತ್ತು. ಎರಡನೇದು, ಅದನ್ನು ಪೆಲೆಟ್ ಮಾಡಿ ಆ ಪೆಲೆಟ್ಸ್ ಅನ್ನು ಕೂಡ ಎಕ್ಸ್ಪೋರ್ಟ್ ಮಾಡೋದು ವಿಚಾರ ಇತ್ತು. ಅದನ್ನು ಬಹುಶಃ ತದ ನಂತರ ಬಂದಂತ ನಮ್ಮ ಕೋರ್ಟಿನ ಗ್ರೀನ್ ಟ್ರಿಬ್ಯುನಲ್ ತೀರ್ಮಾನ ಮುಖಾಂತರ ಅದು ನ್ಯಾಷನಲ್ ಪಾರ್ಕ್ ಅಂತ ಮಾಡಿಕೊಂಡು ಕುದುರೆಮುಖಲ್ಲಿ ಮೈನಿಂಗ್ ಅನ್ನು ಸ್ಟಾಪ್ ಮಾಡಿತ್ತು. ಮೈನಿಂಗ್ ಸ್ಟಾಪ್ ಮಾಡಿದ ಕಾರಣ ಈ ಕಾನ್ಸಂಟ್ರೇಷನ್ ಯೂನಿಟ್ ಕೂಡ ಇವತ್ತು ಕ್ಲೋಸ್ ಆಯಿತು. ಅದಕ್ಕೆ ಮಂಗಳೂರು ಅಂತ ಕೆಎಸ್ಯುಎಲ್ ನ ನಮ್ಮ ಪೆಲೆಟೈಸೇಷನ್ ಏನಿದೆಯಾ, ಇವತ್ತು NMDC ಇಂದ ಇರಲಿ, ಬೆಳ್ಳಾರಿಯಿಂದ ಇರಲಿ, ಅಯ್ಯನೂರು ಇಲ್ಲಿಗೆ ತಂದು ಇಲ್ಲಿ ಅದನ್ನು ಪೆಲೆಟ್ ಮಾಡಿ ಇಲ್ಲಿ ಅದನ್ನು ಎಕ್ಸ್ಪೋರ್ಟ್ ಮಾಡುವಂತ ಪರಿಸ್ಥಿತಿ. ಇಟ್ ವಾಸ್ ಒನ್ ಆಫ್ ದಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ಅಂಡ್ ಓನ್ಲಿ ಒನ್ ಫ್ರಮ್ ದಿ ಗವರ್ಮೆಂಟ್. ಅದಕ್ಕಾಗಿ ಅದಕ್ಕೆ 100% ಟ್ಯಾಕ್ಸ್ ಎಕ್ಸಂಪ್ಷನ್ ಇತ್ತು. ಎಕ್ಸ್ಪೋರ್ಟ್ ಯೂನಿಟ್ ಆದ ಕಾರಣ ಟ್ಯಾಕ್ಸ್ ಎಕ್ಸಂಪ್ಷನ್ ಇತ್ತು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮುಖಂಡರಾದ ಶಕುಂತಲಾ ಶೆಟ್ಟಿ, ಜೆಆರ್ ಲೋಬೋ, ಶಾಹುಲ್ ಹಮೀದ್, ಮಮತಾ ಗಟ್ಟಿ, ಸದಾಶಿವ ಉಳ್ಳಾಲ್, ಶುಭೋದಯ ಆಳ್ವ, ನಾರಾಯಣ್ ನಾಯಕ್, ಸುಭಾಷ್ ಕೊಳ್ನಾಡು, ಜೋಕೀಂ, ಸಂತೋಷ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು.